ಪ್ರವಾಸೋದ್ಯಮ ಕ್ಷೇತ್ರವಾಗಿ ಬೆಳೆಯುತ್ತಿರುವ ಕಾಪುವಿಗೆ ಆಗಮಿಸುವ ಪ್ರವಾಸಿಗರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಸರ್ವ ಸುಸಜ್ಜಿತ ಮಂದಾರ ಯಾತ್ರಿ ನಿವಾಸವನ್ನು ಪೇಜಾವರ ಹಿರಿಯ ಯತಿ ಶ್ರೀ ವಿಶ್ವೇಶತೀರ್ಥ ಶ್ರೀಗಳು ಜನವರಿ 18ಕ್ಕೆ ಉದ್ಘಾಟಿಸಲಿದ್ದಾರೆ ಎಂಬುದಾಗಿ ಸಂಸ್ಥೆಯ ಮುಖ್ಯಸ್ಥ ರವಿಕುಮಾರ್ ಕೈಪುಂಜಾಲ್ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ 66ರ ಮಾರಿಗುಡಿ ಸಮೀಪದಲ್ಲೇ ನಿರ್ಮಾಣಗೊಂಡಿರುವ ಈ ಮಂದಾರ ಯಾತ್ರಿ ನಿವಾಸವು ದಕ್ಷಿಣ ಉತ್ತರ ಭಾರತೀಯ ಹಾಗೂ ಚೈನೀಸ್ ತಿಂಡಿಗಳ ಲಭ್ಯತೆ ಇರುವ ಶುದ್ಧ ಸಸ್ಯಾಹಾರಿ ಉಪಹಾರ ಗೃಹ. ಮಂದಾರ ವೆಸ್ 300 ಆಸನ ವ್ಯವಸ್ಥೆಯ ಸೀತಾಪದ್ಮ ಹಾಲ್ ಸಂಪೂರ್ಣ ಹವಾ ನಿಯಂತ್ರಿತ ಹಾಗೂ ಆಧುನಿಕ ಸೌಲಭ್ಯಗಳಿರುವ 16 ಕೊಠಡಿಗಳು 2 ಹವಾ ನಿಯಂತ್ರಿತ ಸೂಟ್ಗಳನ್ನು ಒಳಗೊಂಡಿದೆ. ಪೇಜಾವರ ಶ್ರೀಗಳು ಉದ್ಘಾಟಿಸಲಿರುವ ಈ ಕಾರ್ಯಕ್ರಮದಲ್ಲಿ ವಿದ್ಯಾನಿಕೇತನ ಸಮೂಹ ಸಂಸ್ಥೆಯ ಸಂಚಾಲಕ ಕೆಪಿ ಆಚಾರ್ಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅತಿಥಿಗಳಾಗಿ ಉದ್ಯಮಿ ಬಿಆರ್ ಶೆಟ್ಟಿ, ಶಾಸಕ ವಿನಯಕುಮಾರ್ ಸೊರಕೆ, ಎಂಬಿ ಪುರಾಣಿಕ್, ಲಾಲಾಜಿ ಆರ್ ಮೆಂಡನ್, ರಘುಪತಿ ಭಟ್, ಸುರೇಶ್ ಶೆಟ್ಟಿ ಗುರ್ಮೆ, ಪ್ರಭಾಕರ್ ಶೆಟ್ಟಿ, ಮಹಾಬಲೇಶ್ವರ ಎಂಎಸ್, ಪುರಸಭಾಧಿಕಾರಿ ರಾಯಪ್ಪ, ಅಧ್ಯಕ್ಷೆ ಸೌಮ್ಯ ಸಂಜೀವ್, ತಲೂರು ಶಿವರಾಮ್ ಶೆಟ್ಟಿ, ಅನಿಲ್ ಕುಮಾರ್ ಉಪಸ್ಥಿತರಿರುವರು. ಸಭಾ ಕಾರ್ಯಕ್ರಮದ ಬಳಿಕ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಕಾಪು ಪ್ರಸಿದ್ಧ ಮಾರಿಗುಡಿಗಳು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಗಳ ಸಮೀಪದಲ್ಲಿ ನಿರ್ಮಾಣಗೊಂಡಿರುವ ಈ ಮಂದಾರ ಯಾತ್ರಿ ನಿವಾಸವು ದಕ್ಷಿಣ ಮತ್ತು ಉತ್ತರ ಭಾರತೀಯ ಹಾಗೂ ಚೈನೀಸ್ ತಿಂಡಿಗಳ ಲಭ್ಯತೆ ಇರುವ ಸಸ್ಯಾಹಾರಿ ಉಪಹಾರ ಗೃಹ. ಮಂದಾರ ವೆಜ್ 300 ಆಸನದ ಸೀತಾಪದ್ಮ ಕನ್ವೆನ್ಷನ್ ಹಾಲ್ ಸಂಪೂರ್ಣ ಹವಾನಿಯಂತ್ರಿತ ಹಾಗೂ ಆಧುನಿಕ ಸೌಲಭ್ಯಗಳಿರುವ 16 ಕೊಠಡಿಗಳು 2 ಹವಾನಿಯಂತ್ರಿತ ಸೂಟ್ಗಳನ್ನು ಒಳಗೊಂಡಿವೆ. ತಮ್ಮ ಪಂಚಮ ಪರ್ಯಾಯವನ್ನು ಯಶಸ್ವಿಯಾಗಿ ಮುಗಿಸಲಿರುವ ಉಡುಪಿ ಪೇಜಾವರ ಮಠದ ಹಿರಿಯ ಯತಿಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಂಗಳು ಅವರು ಈ ವಸತಿ ಗೃಹದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕಾಪುವಿನ ವಿದ್ಯಾನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಕೆಪಿ ಆಚಾರ್ಯರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.